ಟಿಫಿನ್ ಇರಲಿ ಇರಾಗಂತೆ ಹಿರೇ ಹಾಕಿದ್ದು ಹಿರೇ ಪೂ ಕಟ್ಟುతున్నారు ಮೇರೆ ವಿಜಯಕ್ಕ అనుషారి ఫోటోలో చేంజ్ రైస్ ఓ బడ్రు అండి అటలా అండి డ్రంబు ಹೆಂಗ ಒಂದು ಓ ಮಾರೆ ಬಡ್ರಿ ರೇಟ್ ಅವಿ ಏನು ರೇಟ್ ಆ ವೆಚ್ಚ ಉಂತದಾರತ್ತ ಅವಳು ಉಂಡು ಒಂದು 80 ಡಿಗ್ರಿ ಉಪ್ಪು ಒಂದು ಮಾರು ಭಯಂಕರ ಬೆಚ್ಚ ಬಾಡ 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 ಅವಳು 10 ನಿಮಿಷ ಅಂತ ನಡೀತಿ 1 ಲಕ್ಷ ಬಟ್ರೆನಲ್ಲೇ ಕೊಡು 1 ಲಕ್ಷ ಕಾಸಿರಿಗೆ ಒಂದು ವಾರ ರವೇನ್ ಅಂತ ವಾರ ಬಟ್ರು ಹೋಗ್ತಿದ್ದಾರೆ ನಿಗಾಯಿಗೆ ಆಪುಜಿ ಅಜ್ಜಿ ಮೇರೆ ಹೊರ ಕುಂದಕ್ಲ ಹೋದ್ ಬರುವೇರು ಒಂದೆಟ್ಲ ಒಪ್ಪೇರಿ ಅಂದು ಮಾರೆ ಈ ಫೋಟೋ ತೆರ್ತುಕೋರಿ ನೆವ್ವಿ ಇಡಲ್ಲ ಅವಳು ತೂಲೆ ಯಾಕಂದ್ರೆ ಮಾಲ ನಿಖಿಲ್ ಮಲ್ಪರಜ್ಜವು ಮೇಯ್ನ್ ಅವಿ ಮೇಯ್ನ್ ಅಲೆ ಮೂಜಿ ಮಾಲೆ ಬರ್ತದೆ ಅಲೆ ಸೋಕಾತನ ಬರಿ ಇಂದೆ ಐಕಿದಿಲ್ಲ ಒಂದು ಸಟ್ಟಿಂಗ್ ತಿಳಿ ಅಲೆ 10 ಗಂಟೆಗೆ ಪೂಜೆ ಶುರು ಮಾಡ್ಕೊಳ್ಳೋಣ ಬೇಗ ಬೇಗ ಬರ್ತಾರಲ್ಲ ಬೇಗ ಬೇಗ ತಾವರೆ ಸಂದೀಪಣ್ಣನ ಪ್ರೇಮಾಮಿನ ಲೈಕ್ ಹೋಯ್ತು ಬಟ್ಟೆ ಬಂದು 10 ಗಂಟೆಗೆ ಪೂಜೆ ಶುರು ಮಾಡ್ಕೊಳ್ಳೋಣ ಒಂದೇ ತಬೈದು ವೋಚರ್ ಬುಕ್ ಔಟ್ ಒಂಜಿ ಲಾಂಗ್ ಬುಕ್ ಒಂಜಿ ವೋಚರ್ ಬುಕ್ ಬರೆ ನಿಮಿಷ ತಡ ಇಲ್ಲ ಹೋಗ್ಲಿ ಕೋಳದ ಮಲ್ಲಿಗೆ ದೇವರ ಅಂತದೆ ಕೆಲಸ ಮಾತ ಮಲ್ಪರಿಗೆ ಜನ್ಮನೇ ಮನುಷ್ಯ ಜನ್ಮ ಕುಡವರ ನಡೆದಾರ ಈ ಸರಿ ಬಯಸಿದ ಅಂತಿತ್ತ ಮನುಷ್ಯ ಜನ್ಮನ ನಾವು ಪೊರ್ಲ ಮಾಡಿ ಉಪಯೋಗ ಮಾಡ್ಕೊಂಡು ಅವು ಎಂಚಿನ ಕೆಂಡ ದೇವರನ್ನ ಕೆಲಸ ಗರಡಿ ಕ್ಷೇತ್ರ ಒಂದು ಜೀರ್ಣೋದ್ಧಾರ ಆವಟ್ಟು ದುಂಬುಳ ಕೆಲವು ಸಮಯ ಬೇರೆ ನಾನು ಬಟ್ಟರೆ ಲೇದೇರು ಅದಕ್ಕೆ ಜೀರ್ಣೋದ್ಧಾರ ಆಡೋದು 10 ಸರಿ ನಿಗುಳು ಬಂದರೆ ಆಕಲ ಎಂಕುಳ್ಳ ಕೊಂಡ ದೇವರು ಪೊರ್ಲು ಮತ್ತು ಜೀರ್ಣೋದ್ಧಾರ ಮಾಡ್ತೀರ ಆ ಪ್ರಕಾರ ಪೊರ್ಲುದ ಶಿಲಾ ವಿಶೇಷವಾದಂಥ ಪೊರ್ಲುದ ಗರಡಿ ಕ್ಷೇತ್ರ ಬಾರ್ಲಾಯ್ಕ ಅವು ಲಾಯ್ಕಾಂಡ ಎಂಚಾಕ ನಮ್ಮ ದೇಹ ಲಾಯ್ಕ ಹಾಕೊಂಡು ನಮ್ಮ ಆರೋಗ್ಯ ಲಾಯ್ಕ ಹಾಕೊಂಡು ನಮ್ಮ ಇಲ್ಲದಾಕಲು ಎಟ್ಟೆ ಹಾಕ್ತೀರಿ
ಆಸೆ ಕೊರ್ನಿಯಾಕಲು ಪೂರ ಎಡ್ಡೆ ಹಾಕಬೇಕು ಕಲೆ ಮಾತ್ರ ದೇವರ ಅನುಗ್ರಹ ಮಾಡ್ಬೇಕು ಜಂಬೂರಿ ಒಪ್ಪಾಡು ನಮ್ಮ ಮೆರನ ಭೀಮಡ್ರೇನ ಪಕ್ಕ ನಿಗಲಿಗೆ ಸಾಂಬಾರ್ದ ಮಸಾಲಾ ಪೊಡಿ ಮತ್ತೆ ಬೋಡಂಡ ಮೆರೆನ್ ಕಾಂಟ್ಯಾಕ್ಟ್ ಮಾಡ್ಬೋಲಿ ಇನಿಗೆ ಅನ್ಪೇರು ಪಕ್ಕ ಬೋಡಂಡ ಕಾಂಟ್ಯಾಕ್ಟ್ ಮಾಡ್ಬೋಲಿ ನಿಗಲು ಎಂದಿತ್ತು ಚೂರು ಆಯ್ತು ಬಲ್ಲೆ ನಮ್ಮ ಭೀಮಡ್ರು ಬಂದೆ ಕೋರಿದ ಮಸಾಲ ಸಾಂಬಾರ್ದ ಮಸಾಲ ಪೂರ ಮಾಡ್ಪೇರು ರೆಡಿ ರೆಡಿ ಬೇಡ ಅದೇ ಚೀಪ್ ಅಂಡ್ ಬೆಸ್ಟ್ 8 ಕಿಲೋ 4 ಕಿಲೋ ಪೊಡಿ 4 ಕಿಲೋ ಪೊಡಿ 4 ಕಿಲೋ ಪೊಡಿ ನಿಗಲು ಇದು 4 ಕಿಲೋ ಪೊಡಿ 4 ಕಿಲೋ ಪೊಡಿ ಮೇರೆ ನಿಗಲಿಗೆ ಏನು ಮತ್ತ ಪಂಡ ಸಾಂಬಾರ್ದ ಪೊಡಿ ಅವಡು ಏನು ಪೊಡಿ ಪಡ ಮೇರೆ ಕಾಂಟ್ಯಾಕ್ಟ್ ಮಾಡ್ತಿ ध्यान दे ಕಲ್ಪೋಕ್ತ ಪೂಜೆ ಆಲೋಚನೆ ಎರಡು ವರ್ಷಕ್ಕಿಂತ ಮನೆ ಪತ್ರಿಕೆಯಲ್ಲಿ ನಮಸ್ಕಾರ ಇದನ್ನು ನೋಡಿ, ಕಷ್ಟ ಇದೆ ಎಂದು ನಾವು ಯಾವತ್ತೂ ಕೊರಗಬಾರದು. ಕಷ್ಟವನ್ನು ಎದುರಿಸಿ ನಿಲ್ಲುವವನೇ ನಿಜವಾದ ಮನುಷ್ಯ. ಇಂದು ಕಷ್ಟ ಮನುಷ್ಯನಿಗೆ ವಿಧಿ, ನನಗೆ ಲಾಕ್ಡೌನ್ ಆಗಿ ಲಾಸ್ ಆಗಿದೆ ಎಂದು ತಲೆನೋವು ಮಾಡಬಾರದು. ಮುಂದೊಂದು ದಿನ ನೀವು ಇವರ ಥರನೇ ಆಗಬಹುದು. ನಾವು ಉದಾಹರಣೆಗೆ ನಮ್ಮ ಒಂದು ಕಥೆಯನ್ನು ಹೇಳುತ್ತೇವೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಚಿತ್ರೀಕರಿಸುತ್ತಿದ್ದ ನಾವು ಇಂದು 5D ಕ್ಯಾಮರಾದಲ್ಲಿ ಶೂಟ್ ಮಾಡುವ ತನಕ ಬಂದಿದ್ದೇವೆ.